ಉದ್ಯೋಗಿ ಸೇಫ್ಟಿ ಗ್ರೂಪ್ ಕಂಪನೀಸ್ ಕೋಲ್ಕತ್ತಾ ಮತ್ತು ಇಂಡಸ್ಕೇರ್ ಇಕ್ವಿಪ್ಮೆಂಟ್ ಕೂಳೂರು ಇದರ ಸಹಭಾಗಿತ್ವದಲ್ಲಿ ಕೈಗಾರಿಕಾ ಸುರಕ್ಷತೆಯ ಕುರಿತು ಹಾಗೂ ಮಾಹಿತಿ ತರಬೇತಿ ಕಾರ್ಯಾಗಾರವು ನಗರದ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಕೈಗಾರಿಕಾ ಸುರಕ್ಷತೆಯ ಕುರಿತು ಹಾಗೂ ಮಾಹಿತಿ ತರಬೇತಿ ಎಂಬ ವಿಷಯದ ಕುರಿತು ಒಂದು ದಿನದ ಮಾಹಿತಿ ಕಾರ್ಯಾಗಾರವನ್ನು ಉದ್ಯೋಗಿ ಸೇಫ್ಟಿ ಗ್ರೂಪ್ ಕಂಪನೀಸ್ ಕೋಲ್ಕತ್ತಾ ಮತ್ತು ಇಂಡಸ್ಕೇರ್ ಎಕ್ವಿಪ್ಮೆಂಟ್ ಕೂಳೂರು ಆಶ್ರಯದಲ್ಲಿ ನಗರದ ಎಜೆ ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಮಾಹಿತಿ ಕಾರ್ಯಾಗಾರದಲ್ಲಿ ಉದ್ಯೋಗಿ ಸೇಫ್ಟಿ ಗ್ರೂಪ್ ಕಂಪನೀಸ್ ಕೋಲ್ಕತ್ತಾದ ನಿರ್ದೇಶಕರಾದ ಮುಕುಂದ್ ಬಾಕ್ರಿ ಮತ್ತು ಎಕ್ಸ್ಪರ್ಟ್ಸ್ ಮ್ಯಾನೇಜರ್ ಪ್ರತ್ಯುಷ್ ನಟನಿಯವರು ನಡೆಸಿಕೊಟ್ಟರು. ತಂತ್ರಜ್ಞಾನವನ್ನು ಬಳಸಿದ್ರೆ ಸುಲಭವಾಗಿ ನಿರ್ವಹಣೆ ಮಾಡಬಹುದು, ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದರಿಂದ ದಕ್ಷತೆಯನ್ನ ಹೆಚ್ಚಿಸಬಹುದು ಎಂದು ಹೇಳಿದರು. Both the points of contact for the spectacles, the nose and the ears, we are trying to put extra cushioning on those points of contact. So these are soft rubber tips and soft legs. This is a very beautiful product. It's a goggle and a face shield together. This is with the face visor. So you have a protection as a impact, and as well as you have a protection here from the grinding and even for the chemicals. So it's a very good combo product. Even the eyewear itself is a combo. If you want a direct ventilation, you can just plug out the upper part plastic, so it will have a direct ventilation. And if you feel that no, we have to work in a chemical area, so you can put the plug in, so it will become an indirect. So we are making a product because ಈ ವೇಳೆ ಕೂಳೂರು ಇಂಡಸ್ಕೇರ್ ಇಕ್ವಿಪ್ಮೆಂಟ್ನ ಮಾಲಕರಾದ ಶ್ರೀನಿವಾಸ್ ಕೂಳೂರು ಅವರು ಮಾತನಾಡಿ, 36 ವರ್ಷಗಳಿಂದ ಕಂಪನಿಗಳ ಸುರಕ್ಷತಾ ಪರಿಕರಗಳನ್ನು ಮಾರಾಟ ಮಾಡುತ್ತಿದ್ದೇವೆ. ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ನಾವು 36 ಇಯರ್ಸಿಂದ ಇಂಡಸ್ಟ್ರಿಯಲ್ ಸೇಫ್ಟಿ ಇಕ್ವಿಪ್ಮೆಂಟ್ಸನ್ನು ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಇವತ್ತು ನಾವು ಉದ್ಯೋಗಿ ಪ್ಲಾಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕೋಲ್ಕತ್ತಾ ಇವರ ಸೇಫ್ಟಿ ಪ್ರಾಡಕ್ಟ್ಸ್ ಅದರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಮತ್ತು ಒಂದು ಟೆಕ್ನಿಕಲ್ ಸೆಮಿನಾರನ್ನು ಮಾಡ್ತಾ ಇದ್ದೇವೆ. ಉದ್ಯೋಗಿಯಲ್ಲಿ ಏನು ಹೊಸ ಹೊಸ ಪ್ರಾಡಕ್ಟ್ಸ್ ಇದೆ ಅದರ ಬಗ್ಗೆ ನಮ್ಮ ಏನು ಮಂಗಳೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಇಂಡಸ್ಟ್ರೀಸ್ದು ಸೇಫ್ಟಿ ಆಫೀಸರ್ಸ್ ಅವರನ್ನೆಲ್ಲ ಇನ್ವೈಟ್ ಮಾಡಿ ಅದರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಂಪನಿಯ ವತಿಯಿಂದ. ಉದ್ಯೋಗಿ ಸೇಫ್ಟಿ ಗ್ರೂಪ್ ಕಂಪನೀಸ್ ಸೇಲ್ಸ್ ಮಾರ್ಕೆಟಿಂಗ್ ಶ್ರವಣ್ ಅವರು ಮಾತನಾಡಿ, ನಗರ ಪ್ರದೇಶದಲ್ಲಿರುವ ಕಂಪನಿಗಳಿಗೆ ಮಾಹಿತಿ ಕಾರ್ಯಾಗಾರ ನೀಡುವ ಮೂಲಕ ಅವರಿಗೆ ಜಾಗೃತಿ ಮೂಡಿಸಲಾಗಿದೆ. ಸುರಕ್ಷತೆಯ ಕುರಿತು ಮಾಹಿತಿಯನ್ನ ಈ ಸಂದರ್ಭ ನೀಡಲಾಯಿತು ಎಂದು ಹೇಳಿದರು. ಉದ್ಯೋಗಿ ಸೇಫ್ಟಿ 43 ವರ್ಷದ ಹಳೆ ಸೇಫ್ಟಿ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇವತ್ತು ಮಂಗಳೂರಲ್ಲಿ ನಾವು ಒಂದು ಸೇಫ್ಟಿ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಜೆ ಗ್ರ್ಯಾಂಡ್ ಹೋಟೆಲ್ನಲ್ಲಿ. ಸೊ ನಮ್ಮ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಇಲ್ಲಿ ಸುತ್ತಮುತ್ತ ತುಂಬ ಇಂಡಸ್ಟ್ರೀಸ್ ಇದೆ. ತುಂಬ ಇಂಡಸ್ಟ್ರೀಸಲ್ಲಿ ಸೇಫ್ಟಿ ರಿಲೇಟೆಡ್ ತುಂಬ ಇಶ್ಯೂಸ್ ನಡೀತಾ ಇರುತ್ತೆ. ತುಂಬ ಇದಕ್ಕೆ ಸೊಲ್ಯೂಷನ್ಸ್ ಇರಲ್ಲ. ಅದೆಲ್ಲದಕ್ಕೂ ಸೊಲ್ಯೂಷನ್ ಪ್ರೊವೈಡ್ ಮಾಡಬೇಕು ಅಂತೇಳಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಸ್ಪೆಸಿಫಿಕಲಿ ಇಲ್ಲಿ ಅಕ್ಕಪಕ್ಕ ಇರೋ ಇಂಡಸ್ಟ್ರಿಯಲ್ ಸೇಫ್ಟಿ ಟೀಮ್ನೆಲ್ಲ ಇನ್ವೈಟ್ ಮಾಡಿಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ ಅಸೋಸಿಯೇಷನ್ ವಿತ್ ಇಂಡಸ್ಕೇರ್ ಎಕ್ವಿಪ್ಮೆಂಟ್ಸ್, ನಮ್ಮ ಆಥರೈಸ್ಡ್ ಚಾನಲ್ ಪಾರ್ಟ್ನರ್ ಮಂಗಳೂರು ಉಡುಪಿ ರೀಜನ್ಗೆ. ಇದೇ ವೇಳೆ ಕೂಳೂರು ಇಂಡಸ್ಕೇರ್ ಇಕ್ವಿಪ್ಮೆಂಟ್ನ ಬಿಸಿನೆಸ್ ಡೆವಲಪ್ಮೆಂಟ್ ಶ್ರವಣ್ ಎಸ್ ಕೂಳೂರು, ಫುಡ್ ಪ್ರೊಟೆಕ್ಷನ್ ಉತ್ಪನ್ನ ನಿರ್ವಾಹಕರಾದ ಪ್ರಶಾಂತ್ ವಾಡ್ಕರ್, ಆ್ಯಂಡ್ ಪ್ರೊಟೆಕ್ಷನ್ ಉತ್ಪನ್ನ ನಿರ್ವಾಹಕರಾದ ಶೌಮೆನ್ ರಕ್ಷಿತ್, ಸೇಲ್ಸ್ ಮ್ಯಾನೇಜರ್ ಮುರ್ತುಜಾ, ರೀಜನಲ್ ಮ್ಯಾನೇಜರ್ ಚಂದನ್, ಕೂಳೂರು ಇಂಡಸ್ಕೇರ್ ಇಕ್ವಿಪ್ಮೆಂಟ್ನ ಸರಸ್ವತಿ, ದೀಕ್ಷಿತಾ ಶೆಟ್ಟಿ, ಅಂಕಿತ್, ಸನಿಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಕೈಗಾರಿಕಾ ಸುರಕ್ಷತೆಯ ಪರಿಕರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.